ಮತ್ತೊಮ್ಮೆ ನಮ್ಮ TVRP ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಸೊ ಈಗ ಬಿಸಿ ಬಿಸಿಯಾದಂಥ ಬೋಂಡನ ಪಕೋಡನ ಏನೋ ಹೇಳಿದ್ರು, ನನಗಂತೂ ಮರ್ತೋಯ್ತು. ಏನು ತಯಾರಿ ಮಾಡ್ತಾರೆ, ತಿನ್ನೋದಷ್ಟೇ ನಮ್ಮ ಕೆಲಸ. ಸೊ ಏನು ತಯಾರಿ ಮಾಡ್ತಾರೆ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ಬೋಂಡ ಪಕೋಡ? ಏನು? ರವೆ ಬೋಂಡ. ರವೆ ಬೋಂಡ. ಬೋಂಡ ಕರೆಕ್ಟ್ ಇತ್ತು ಹಾಗಾದರೆ. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಹಾಂ, ಯಾವುದು? ಏನು ಬಾಣಲೆ? ಫಸ್ಟ್ ಬಾಣಲೆ. ಬಾಣಲೆನಾ? ಸೊ ಇದು ಅದರ ಹೂರಣ ತಯಾರಿಸ್ಲಿಕ್ಕ? ಹಾಂ, ಇದು ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೇನೆ ನಾನು. ಫಸ್ಟಿಗೆ ಇದಕ್ಕೆ ರವೆಯನ್ನು ಬೇಯಿಸಿ ಆಮೇಲೆ ಅದಕ್ಕೆ ತಣ್ಣಗಾದ ಮೇಲೆ ಇದು ಬಟಾಟೆಯನ್ನು ಸ್ಮ್ಯಾಶ್ ಮಾಡಿದ ಬಟಾಟೆಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಕಾಯಿಸುವಂಥದ್ದು. ಓ, ಇದು ಉಲ್ಟಾ ಪ್ರೊಸೆಸ್. ಆಲೂಗಡ್ಡೆ ಇದು ಹೂರಣ ತಯಾರಿಸ್ತಾ ಇಲ್ಲ? ಇಲ್ಲ, ಸೊ ರವೆದು ಹೂರಣ ಥರ. ನಾವು ಯಾವಾಗಲೂ ಅಂದರೆ ನಾವು ಯಾವಾಗಲೂ ತಿನ್ನುವಂಥದ್ದು ಬಟಾಟೆ ಅಂಬಡೆ ಅಂತೇಳಿ. ಅದರಲ್ಲಿ ನಾವೀಗ ಅದನ್ನು ಬಟಾಟೆ ಅಂಬಡೆ ಮಾಡಿ ಕಡಲೆ ಹಿಟ್ಟು ಹಾಕಿದ್ದು ಸೇಮ್ ರೆಸಿಪಿ, ಬಟ್ ದಿಸ್ ಇಸ್ ಡಿಫ್ರೆಂಟ್. ಓಕೆ. ಅಥವಾ ಉದ್ದಿನ ವಡೆ ಸಹ, ಅದು ಸಹ ಬೇರೆ ಡಿಫ್ರೆಂಟ್ ಆಗಿದೆ. ಬಟ್ ಇದು ಡಿಟೇಲ್ ಅಂದರೆ ಅದಕ್ಕೆ ಇದು ನಿಮ್ಮದೇ ಇನೋವೇಟಿವ್ ರೆಸಿಪಿಯ ಏನು ಎಲ್ಲಾದರೂ ನಾವು ಮಾಡ್ತಾ ಇದ್ದೇವೆ. ಬಟ್ ಇದರಲ್ಲಿ ಇದು ಬೇಕಿಂಗ್ ಪೌಡರ್ ಹಾಕ್ತಾ ಇಲ್ಲ. ಇಲ್ಲದ್ರೆ ನಾವು ಈಗ ಇನ್ಸ್ಟೆಂಟ್ಲಿ ಮಾಡೋದಾದ್ರೆ ಬೇಕಿಂಗ್ ಪೌಡರ್ ಇಲ್ಲದೆ ಯಾವ ಸಹ ಮಾಡೋದು, ಅದು ಉಬ್ಬಿ ಬರೋದಿಲ್ಲ ಅಂತ. ಬಟ್ ಇದಕ್ಕೆ ಬೇಕಿಂಗ್ ಪೌಡರ್ ಬೇಡ. ಎಣ್ಣೆ ಬಿಸಿ ಆಯ್ತು. ಉದ್ದಿನಬೇಳೆ ಹಾಕ್ತಿದ್ದೇನೆ ನಾನು. ಕಂಪ್ಯಾರಿಟಿವ್ಲಿ ಉದ್ದಿನಬೇಳೆ ಸ್ವಲ್ಪ ಲೇಟ್, ಬಟ್ ಅದರ ಟೇಸ್ಟ್ ತುಂಬ ಚೆನ್ನಾಗಿದೆ. ಅದೊಂದು ಕ್ರಂಚಿನೆಸ್, ಅದರ ನಟಿ ಫ್ಲೇವರ್ ಸಿಗುವಾಗ ಡಿಫ್ರೆಂಟ್. ಜೀರಿಗೆ ಸೊಪ್ಪು, ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ, ಆರಾಮ ಒಳ್ಳೆ ಬರ್ತಿದೆ. ಕಾಯಿ ಮೆಣಸು ಒಂದು 3, ಖಾರಕ್ಕೆ ತಕ್ಕಂತೆ. ಸ್ವಲ್ಪ ಫ್ರೈ ಆದ ಕೂಡಲೇ ಇದಕ್ಕೆ ನೀರು ಹಾಕಬೇಕು. ನೀರು ಕುದಿ ಬಂದ ಮೇಲೆ ರವೆ ಹಾಕುವಂಥದ್ದು. ಹಾಕ್ಲಾ? ಹಾಕಿ. ಈಗ ಇದು ನೀರಿಗೆ ಕುದಿ ಬಂದ ಮೇಲೆ ಸೂಜಿ ಅಂದರೆ ಸಪೂರ ಬೊಂಬೈ ಬಾಂಬೆ ರವೆ. ಹೌದು. ಇದಕ್ಕೆ ಹಿಂಗಿನ ನೀರು ಹಾಕ್ತಾ ಇದ್ದೇನೆ. ರುಚಿಗೆ ಉಪ್ಪು, ಈಗ ಬೊಂಬೈ ರವೆ. ಇದು ಹುರ್ಕೊಳ್ಬೇಕು ಅಂತ ಏನಿಲ್ಲ? ಇಲ್ಲ, ಹಾಗೆ ಹಾಕೊಳ್ಳಿ. ಇದು ಉಪ್ಪಿಟ್ಟು ಥರನೇ ಮಾಡಿಕೊಂಡು ಮತ್ತೆ ಮಾಡೋದು. ಬಟ್ ಅದಕ್ಕೆಲ್ಲ ನಾವು ಹುರಿದು ಎಲ್ಲ ಮಾಡ್ತೀವಿ. ಹೌದು, ಸ್ವಲ್ಪ ಟೇಸ್ಟ್ ಬರ್ತದೆ. ಮತ್ತು ಬಿಡಿ ಬಿಡಿಯಾಗಿ ಆಗ್ತದೆ. ಬೊಂಬೈ ಸಜ್ಜಿಗೆ ಬಿಡಿ ಬಿಡಿ ಆಗಬೇಕಾದ್ರೆ ಹುರ್ಕೊಳ್ಬೇಕು. ಮುದ್ದೆ ಬರಬೇಕು ಅಂದರೆ ಈ ರೀತಿ. ಹೌದು, ಮುದ್ದೆ ಬಂತು. ಮತ್ತು ಬೊಂಬೈ ಸಜ್ಜಿಗೆಗೆ ತುಪ್ಪ ಅಥವಾ ಎಣ್ಣೆ ತುಂಬ ಜಾಸ್ತಿ. ಸ್ವಲ್ಪ ಎಣ್ಣೆ ಹಾಕಿ ಮಾಡಿದಷ್ಟು ಟೇಸ್ಟ್ ಬರೋದಿಲ್ಲ. ಇದು ಕರೆಕ್ಟಾಗಿ ಬಂತು. ಆಫ್ ಮಾಡಿದ? ಆಫ್ ಮಾಡಿ. ಮತ್ತು ಈ ಆಲೂಗಡ್ಡೆ ಎಲ್ಲ ಈಗ ಈಗ ಇದು ಮಾಡಿ. ಇದ್ರ ಕೆಲಸ ಆಯ್ತಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಆಲೂಗಡ್ಡೆ ಮಿಕ್ಸ್ ಮಾಡಿ ರೋಲ್ ಮಾಡಿ ಕಟ್ ಮಾಡಿ ಫ್ರೈ ಮಾಡಿ. ಮತ್ತೆ ಪುನಃ ಫ್ರೈ ಮಾಡಲಿಕ್ಕಿದೆ. ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಮಿಕ್ಸ್ ಮಾಡಿ, 2 ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ತಗೊಂಡು ಬಂದಿದ್ದೇನೆ. ಮಿಕ್ಸ್ ಮಾಡಿ ಇದಕ್ಕೆ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಹೌದು. ಉಪ್ಪೇನಾದರೂ ಹಾಕಿದ್ದೀರಾ ಹೇಗೆ? ಏನು ಇಲ್ಲ, ಉಪ್ಪು ಹಾಕಲಿಲ್ಲ. ಇದಕ್ಕೆ ಮಸಾಲಾಸ್ ಇಂಥದ್ದು ಏನು ಹಾಕ್ಲಿಕ್ಕಿಲ್ವಾ? ಬರೀ ಇಷ್ಟೇ, ಈ ಹಸಿಮೆಣಸು ಇಷ್ಟೇ ಸಾಕಾಗ್ತದೆ. ನಮಗೆ ಒಂದು ವೇಳೆ ಬೇಕಾದರೆ ನಾವು ಇದನ್ನು ಹಾಕ್ಬೋದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಬೋದು.
ಅಥವಾ ಅದರ ತುರಿ ಕೂಡ ಹಾಕಿದ್ರು ಆಯ್ತು. ಕಾಯಿ ತುರಿ ಸಹ ಹಾಕ್ಬೋದು. ಈಗ ನಾವು ಕೊಬ್ಬರಿ ತುರಿ ಹಾಕಿದ್ರೆ ಸಹ ಅಥವಾ ಕಾಯಿ ತುರಿ ಸಹ ಹಾಕಿದ್ರು ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಟೇಸ್ಟಿಗೆ ಆ್ಯಡ್ ಮಾಡ್ತೇನೆ. ಸೊ ಇದು ಹಾಗಾದ್ರೆ ಇದಕ್ಕೆ ಮತ್ತಿನ್ನೇನು ಇಲ್ಲ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಉಂಡೆ ಕಟ್ಟಿ ಡೈರೆಕ್ಟ್ ಉಂಡೆ ಕಟ್ಬೋದು ಅಥವಾ ರೋಲ್ ಮಾಡಿ ಕಟ್ ಮಾಡಿ ಸರ್ ನಾವು ರೋಲ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ರೋಲ್ ಮಾಡಿ ಕಟ್ ಮಾಡಿ ರೋಲ್ ಮಾಡಿ ಕಟ್ ಮಾಡ್ತೀನಿ ನಾನು. ಅಷ್ಟು ತನಕ ಎಣ್ಣೆ ಬಿಸಿ ಮಾಡಿ ಡೀಪ್ ಫ್ರೈ ಮಾಡುವಂಥದ್ದು. ಇದು ಸೇಮ್ ಡೇ ಮುಗಿಸುವಂಥದ್ದಾ? ಅವಾಗಲೇ ಮಾಡ್ಕೊಂಡು ತಿನ್ನೋವಂಥ. ಉಪ್ಪಿಟ್ಟು ಉಳಿದ್ರು ಕೂಡ ಈ ಥರನೇ ಮಾಡ್ಬೋದು. ಉಪ್ಪಿಟ್ಟು ಅಂದರೆ ಎಲ್ಲರೂ ಕೂಡ ಮಾರುದ್ದ ಓಡ್ತಾರೆ. ಸೊ ಏನಾದರೂ ಉಳಿದಿದೆ, ಭಾರಿ ಕಷ್ಟದಲ್ಲಿ ಮಾಡಿ ಉಳಿದಿದೆ ಅಂತ ಹೇಳಿದರೆ ಕೂಡಲೇ ಇದರಲ್ಲಿ ಸ್ವಲ್ಪ ಆಲೂಗಡ್ಡೆ ಸೇರಿಸಿ ಕೊತ್ತಂಬರಿ ಸೊಪ್ಪು ಎಲ್ಲರೂ ಈ ಐಡಿಯಾವನ್ನು ಬೇಗ ಇಟ್ಕೊಳ್ತಾರೆ. ಅದು ಏನೋ ಗೊತ್ತಿಲ್ಲ, ಉಪ್ಪಿಟ್ಟು ಅಂದರೆ ಸಾಕು ಯೂನಿವರ್ಸಲ್ ಎಲ್ಲರೂ ಕೂಡ ಮುಖ ಮಾಡ್ತಾರೆ. ಆಮೇಲೆ ಫಂಕ್ಷನಲ್ಲಿ ಜಾಸ್ತಿ ಅಲ್ಲ, ಉಪ್ಪಿಟ್ಟು ಮಾಡೋದು ಫಂಕ್ಷನಲ್ಲಿ ಜಾಸ್ತಿ. ಹೌದು, ಅಂದರೆ ಬೇಗ ಆಗುತ್ತೆ. ಬೇಗ ಆಗಲಿ. ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ತುಂಬ ಹೊತ್ತು ಏನು ಕಾಯಿಸ್ಬೇಕಂತಿಲ್ಲ. ಜಸ್ಟ್ ಔಟರ್ ಲೇಯರ್ ಕ್ರಿಸ್ಪಿ ಆದ ಕೂಡಲೇ ಹೇಗೆ ತಿರುಗಿಸುವಾಗ ಬಹಳ ನಿಧಾನದಲ್ಲಿ ಮಾಡಬೇಕಲ್ಲ. ಬಿಸಿ ಬಿಸಿ ರವೆ ಬೋಂಡ ರೆಡಿ. ಥ್ಯಾಂಕ್ ಯು ಸೋ ಮಚ್. ಆಲೂಗಡ್ಡೆ ಬೋಂಡ ಅಥವಾ ಬೇರೆ ಬೇರೆ ರೀತಿಯಾದಂಥ ಬೋಂಡ ತಿಂದಿರ್ತೀರಿ, ಬಟ್ ದಿಸ್ ಇಸ್ ರವಾ ಬೋಂಡ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ರವೆ ಬೋಂಡ ತಯಾರಿಸುವ ವಿಧಾನ: ಮೊದಲು 1-2 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನ ಬೇಳೆ, ಜೀರಿಗೆ, ಕರಿಬೇವು, ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು 2 ಕಪ್ ನೀರು, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಬಾಂಬೆ ರವೆ ಹಾಕಿ ಗಂಟು ಬಾರದ ಹಾಗೆ ಕಲಸುತ್ತಾ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಹಾಕಿ ನಾದಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ರವೆ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಬಟ್ ಇದು ಟೇಸ್ಟ್ ನೋಡಿದ ಇದು ನಿಮ್ಮ ಆಪ್ಷನ್. ನಿಮಗೆ ಯಾವ್ದು ಇಷ್ಟ? ಅದು ಇಷ್ಟ ಇದುವೇ ಫಸ್ಟ್, ಅದು ಆದರೆ ಕಷ್ಟ ಅಲ್ವಾ ಈಗ. ತಗೊಳ್ಳಿ. ಔಟ್ಸೈಡ್ ಕ್ರಿಸ್ಪ್, ಒಳಗೆ ಸಾಫ್ಟ್. ಉಪ್ಪಿಟ್ಟು ಉಳಿದ್ರೆ ಮಾಡ್ಬೋದು ಮೇಡಮ್. ಅದು ಯಾಕೆ ಅಂತ ಹೇಳಿದರೆ, ಸೊ ರವೆಯಿಂದ ನಾವು ಏನಾದರೂ ಮಾಡಬೇಕಂದ್ರೆ ಫಸ್ಟ್ ಥಾಟ್ ಬರುವಂಥದ್ದೇ ಉಪ್ಪಿಟ್ಟು. ಸೊ ಏನಾದರೂ ಉಳಿದಿದೆ, ಯಾರು ತಿನ್ನಲಿಲ್ಲ ಅಂದರೆ ಸಂಜೆಗೆ ಈ ಥರ ಮಾಡಿಕೊಟ್ಟು ಮುಗಿಸ್ಬೋದು. ಆ್ಯಕ್ಚುಲಿ ಚೆನ್ನಾಗಿದೆ.
ಇದಕ್ಕೆ ಏನು ಎಕ್ಸ್ಟ್ರಾ ಡಿಪ್ ಚಟ್ನಿ ಅದು ಇದು ಏನೂ ಬೇಕಾಗಿಲ್ಲ, ಬರೀ ಹಾಗೆ ಒಂದೊಂದು ಬೈಟ್ ತಗೊಳ್ತಾ ಇದ್ರೆ ಆಗುತ್ತೆ ಅಲ್ವಾ? ಸೂಪರ್. ಸೊ ಇದನ್ನ ನೋಡೋಣ, ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ತಗೊಳ್ಳಿ. ಸೂಪರ್, ಆಸಮ್. ಬೇಕರಿಯಿಂದನೇ ತಂದಿದ್ದು ಅಥವಾ ಸ್ವೀಟ್ ಶಾಪಿಂದನೇ ತಂದಿದ್ದು ಅಂತ ಅನಿಸುತ್ತೆ. ಮನೆಯಲ್ಲಿ ಮಾಡಿದಾಗೆ ಅನ್ನಿಸ್ತಾನೆ ಇಲ್ಲ. ಎಕ್ಸಾಕ್ಟ್ ಧಾರವಾಡ ಪೇಡದು ಒಂದು ಟೇಸ್ಟ್. ಧಾರವಾಡ ಪೇಡನೇ, ಬಟ್ ಹೇಗೆ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಖಂಡಿತವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ತುಂಬ ಅದನ್ನು ಬೇಯಿಸಿ ಮಾಡ್ತಾರೇನೋ ಅಂಥೇಳಿ ಅದರ ಇದಕ್ಕೆ ಉಪದ್ರಕ್ಕೆ ಬೇಡನೇ ಅಂತ ಹೇಳಿ ಹೋಗಿರಲಿಲ್ಲ. ಯಾಕೆಂತ ಹೇಳಿದ್ರೆ ಈಸಿಯಾಗಿ ತರ್ಬೋದಲ್ಲ ಅಂತೇಳಿ. ಬಟ್ ಇಷ್ಟು ಸುಲಭದಲ್ಲಿ ಮನೆಯಲ್ಲಿ ಮಾಡ್ಬೋದು ಅಂದರೆ ಇನ್ಮೇಲೆ ಯಾವಾಗಲೂ ಇರುತ್ತೆ. ತುಂಬ ಚೆನ್ನಾಗಿದೆ, ವೆರಿ ವೆರಿ ಟೇಸ್ಟಿ. ಸೊ ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದಂತೂ ಸೂಪರ್, 100/100. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. 2 ಡಿಫ್ರೆಂಟ್ ರೆಸಿಪೀಸ್ ಆ್ಯಂಡ್ ದಿಸ್ ಒನ್ ಸ್ಪೆಷಲಿ ಇನ್ನು ಹಬ್ಬ ದೀಪಾವಳಿ ಎಲ್ಲ ಬರುವಾಗ ಅದಕ್ಕೆ ಸೂಕ್ತವಾಗಿರುವಂಥ ಒಂದು ಸ್ವೀಟ್ ಡಿಶನ್ನು ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಸೊ ಇಷ್ಟೊಳ್ಳೆ ಸ್ವೀಟ್ ಡಿಶ್ ಹೇಳ್ಕೊಡುವಾಗ ನಿಮ್ಮನ್ನು ಖಾಲಿ ಕೈ ಕಳಿಸೋ ಹಾಗೆ ಇಲ್ಲ, ನಿಮಗೆ ಸಂತೋಷ ಆಯ್ತು ಸೇರೋ ಇನ್ನು ಕಿರುಕಾಣಿಕೆ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ ಡಿಫ್ರೆಂಟ್ ಮಸಾಲಾಸ್ ಇದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿದೆ. ಹಾಗೆಯೇ ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತಿರಲಿ. ಹಾಗೆ ಇದನ್ನು ನೀವು ಬಟ್ಟೆ ಒಗೆಯೋದಕ್ಕೂ ಕೂಡ ಇದರಲ್ಲಿ ಸೋಪ್ಸ್ ಇದೆ. ಸೊ ಯುಟೆನ್ಸಿಲ್ಸ್ ನೀವು ತೊಳಿಲಿಕ್ಕೆ ಕೂಡ ಇದು ಸೋಪ್ಸ್ ಇದೆ, ಡಿಟರ್ಜೆಂಟ್ ಪೌಡರ್ ಇದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೂಪರ್, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ತುಂಬ 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 ಚೆನ್ನಾಗಿದೆ, ಈಸಿ ಕೂಡ ಆಗಿದೆ. ಖಂಡಿತ ಟ್ರೈ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.